ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಮತ್ತು ನೇಮೋತ್ಸವವು ಏಪ್ರಿಲ್ 2ರಿಂದ 6ರವರೆಗೆ ವಿವಿಧ ವೈದಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ಕಾಸರಗೋಡು ಜಿಲ್ಲಾ ಕುಲಾಲ ಸಭಾಭವನದಲ್ಲಿ ಬುಧವಾರ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಸರಳವಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶಿವಕೃಪಾ ಕುಂಜತ್ತೂರು ವಹಿಸಿ ಉತ್ಸವದ ರೂಪುರೇಷೆಗಳನ್ನು ವಿವರಿಸಿದರು. ಭಜನಾ ಮಂದಿರ ಮಾತ ಮಣ್ಣು ದಾಲಿನಕಲು ಮಣ್ಣು ತುಂಬನಕಲು ಕೊಂಜನಕಲು ಸಮೇತ ಪಿಕ್ಕಾಸ ಬರ್ತದೆ ಪಿಕ್ಕಾಸ ಬಾಡ್ನಕಲು ಸ್ವಲ್ಪ ನಮ್ಮ ಜೀರ್ಣೋದ್ಧಾರ ಅಂಚಾಲುಪನಗ ಏರ್ಲ ಭೇದ ಭಾವ ಒವ್ವೇ ಇಚ್ಛಂದೆ ನಮ್ಮ ಒರಿಯ ಕೊರಿಯನ ಮಾತೆಲ್ಲ ಪ್ರೀತಿ ಮಲ್ತೊಂದು ನಮ್ಮ ಅಪ್ಪನ ಕೆಲಸೋಡು ಮಾತೆಲ್ಲ ಭಾಗಿಯಾಗ ಅಪ್ಪನ ಪೂರ್ಣ ಸರಂಗದ ಪ್ರಸಾದ ನಮಕ್ ತಿಕ್ಕುಲೆಗ ನಮ್ಮ ಕೆಲಸ ಮನ್ಪುಗ ಏರ್ಲ ತಾಯಿ ಬೆಂಡ ಕೊಂಚ 10 ಜನ ಸೇರಿದಾನಾಗ ಬೇತೆ ಬೇತೆ ಇಂಟ್ರಾಳ ವ್ಯತ್ಯಾಸಗಳು ಬತ್ತಂಡ ಐನ ಮಾಂತ ಹುಡುದು ನಮ್ಮ ಒಂಜಾಪೆ ಜೋಟುಲೆಕ್ಕ ಬೆನ್ಕಾಂತ ಪನೊಂದು. ಕುಂಜತ್ತೂರು ತೂಮಿನಾಡು ಪ್ರದೇಶದ ವಿವಿಧ ಸಂಘ ಸಂಸ್ಥೆಗಳು ತನು ಮನ ಧನಗಳ ಸಹಕಾರದೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸುವಂತೆ ಅವರು ವಿನಂತಿಸಿದರು. ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.